ಕುಕ್ಕಜಿ ಕ್ಷೇತ್ರದಲ್ಲಿ ಶ್ರೀ ಕಾಳಿಕಾಂಬ ದೇವಿಯ ಬಾಲಾಲಯ ಪ್ರತಿಷ್ಠೆ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸಭೆ ನಡೆಯಿತು. ಕುಕ್ಕಜಿ ಶ್ರೀ ಕಾಳಿಕಾಂಬ ಆಂಜನೇಯ ದೇವಾಲಯದ ಶ್ರೀಕೃಷ್ಣ ಗುರೂಜಿಯವರು ಮಾತನಾಡಿ, ಭದ್ರ ತಳಪಾಯವಿದ್ದರೆ ಮಾಡಿದ ಕೆಲಸದಲ್ಲಿ ಯಶಸ್ಸು ಸಾಧ್ಯ. ದೇವಾಲಯದಿಂದ ದೇವರನ್ನ ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಕ್ತಾದಿಗಳ ಸಹಕಾರದಲ್ಲಿ 2023ನೇ ಮಾರ್ಚ್ 5ರಿಂದ ಬ್ರಹ್ಮಕಲಶೋತ್ಸವವನ್ನು ಅದ್ದೂರಿಯಾಗಿ ನಡೆಸಬೇಕೆನ್ನುವ ಆಶಯ ನಮಗಿದೆ. ಭಕ್ತಾದಿಗಳೆಲ್ಲರೂ ತಮ್ಮ ತನುಮನದ ಸಹಕಾರ ನೀಡಬೇಕೆಂದು ಹೇಳಿದರು. ಜಾತಿ ಧರ್ಮವನ್ನ ಬದಿಗಿಟ್ಟು ಉತ್ತಮ ಸಮಾಜವನ್ನ ಕಟ್ಟುವಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಧರ್ಮದ ಮಧ್ಯೆ ಕಂದಕ ಸೃಷ್ಟಿಸುವ ಪ್ರಯತ್ನವನ್ನ ಬದಿಗಿಟ್ಟು ಎಲ್ಲರೂ ನಮ್ಮವರೆಂಬ ಭಾವನೆಯಲ್ಲಿ ಕಾಣುವ ಮನಸ್ಸು ನಮ್ಮದಾಗಲಿ ಎಂದು ಹೇಳಿದರು. 5 ವರ್ಷ ಅವರ ಸಾನ್ನಿಧ್ಯದಲ್ಲಿ ಆ ಒಂದು ವಿದ್ಯೆ ಮೊದಲಾಗಿ ನಾನು ಪಡ್ಕೊಂಡಂತ ನಾನು ತುಂಬ ಭಾಗ್ಯಶಾಲಿ ಅಂತ ಹೇಳ್ತೇನೆ. ಆದರೆ ಇವತ್ತು ಈ ಕ್ಷೇತ್ರ ಬಹಳಷ್ಟು ಉತ್ತುಂಗಕ್ಕೆ 16 ಮಂದಿಗೆ ಬೆಳಕು ಚೆಲ್ಲುವಂತ ಈ ಕ್ಷೇತ್ರ ಇವತ್ತು ಮಾಡ್ತಾ ಇದೆ. ಅದರ ಹಿಂದೆ ಅವರ ನಮ್ಮ ಗುರುಗಳ ಸಣ್ಣ ಮಗನಾದ ಕೃಷ್ಣ ಗುರೂಜಿಯವರ ಒಂದು ಸಾರಥ್ಯ ನಿಜವಾಗ್ಲೂ ಅತ್ಯದ್ಭುತ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂತ ಹೇಳಿದ್ರೆ ಈ ಸಣ್ಣ ವಯಸ್ಸಿನಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಸಂಸಾರದಲ್ಲಿದ್ದರೂ ಕೂಡ ಸಾವಿರಾರು ಮಂದಿಗೆ ಬೆಳಕು ಚೆಲ್ಲುವಂತ ಕೆಲಸ ಕಾರ್ಯಗಳು ಇವತ್ತಿಗೆ ಮಾಡ್ತಾ ಇದ್ದಾರೆ. ಬಾಯರು ಚಿತ್ರಮೂಲ ಮಠದ ಶ್ರೀ ಕಾಳಿಕಾ ತನಯ ಉಮಾಮಹೇಶ್ವರ ಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಕ್ಷೇತ್ರದಿಂದ ಹಲವಾರು ಸಮಾಜಮುಖಿ ಕೆಲಸಗಳಾಗುತ್ತಿದೆ. ಜಾತಿ ಭೇದಗಳಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ಮೂಲಕ ಮುಂದುವರಿಯುತ್ತಿರುವ ಶ್ರೀಕೃಷ್ಣ ಗುರೂಜಿಯವರ ಸೇವಾ ಮನೋಭಾವ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ನಾಟಕ ಸ್ಟೇಜ್ ಬರ್ತಲ್ಲ ಅಂಚಿಲತ್ ನಾಟಕ ಬಳ್ಳೋದು ಭಾಗ್ಯಾದ ವರ್ಷವತ್ತು ಆಟ ಅವರನ್ನೇ ಕುಕ್ಕಜಿ ಪಾತ್ರ ಮಂಡೆ ಮಾನೀಗ ಬದುಕುಣ ಉದುವೆ ಉತ್ಸ ನುವೆ ಸಮಯ ನುವೆ ಕೊಟ್ಟಿಯನ್ನು ಮುಗಿಕೊಳ್ಕೊಂಡೆ ಎನ್ನ ಅಡಿ ಮುಗಿ ಬರ್ಪಣ ಜಾತ್ರೆ ಕರೆದು ಈ ಸಮಯದಲ್ಲಿ ಎನ್ನ ಅವಧಿ ಮುಗಿಕೊಂಡು ಹೋಗ್ಬಂಡೆ ಗುರುಗಳಿಗೆ ಅಂಚ ಮನೆಯಲ್ಲಿ ಅವಧಿ ಪಿಜ್ಜೆ ಮಾಡಿಲ್ಲ ಎನ್ನ ಆಸೆಯ ಮಾಡಿ ಅವು ಈ ಸಮಯ ದೇವರ ಜಾತ್ರೆ ಕರೆತರು ದೇವರ ಬಳಿಯಾದ ಗಂಟೆ ತಾನೆ ಆ ನಮ್ಮ ಗುರುತು ಹೋಗಿ ಬಂದಿಲ್ಲ ವಾತಿಗೆ ಹುಟ್ಟಿತ್ತು. ಇಂಚಿನ ಕೆಲವು ಸಂದರ್ಭಗಳು ಆ ಬಣ್ಣ ಪಾತ್ರ ಲೆಕ್ಕನೆ ನಡ್ಕೊಳ್ಳೋ ವಿಷಯ ಮೂಲ ಅಷ್ಟಮಂಗಳ ಆಗ ಬಾರಿ ವರ್ಷ ಅಷ್ಟಮಂಗಲ ಒಂದು ಬದಿ ಒಂದು ಅಷ್ಟಮಂಗಲ ಕುಟುಂಬದ ಅಷ್ಟಮಂಗಲ ಆದ್ರೆ ಲಾಸ್ಟ್ ಜೈವಜ್ಞಾನಿಗಳ ಪಣ್ಣೆ ಇಂಥ ವೈವಾಟು ಪಂಡೇರು ಗುರುಕು ಮಲ್ಲೇಕ ಅನುಕೂಲೆ ಗುರುಪದಿಂದ ನಿಂತ ಅಷ್ಟಮಂಗಲ ಕಡತ ತೀರ್ಮಾನ ಗುರುಕುಲ ಮಲ್ಲೇಕ ಅನುಕೂಲೆ. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನ ರಚಿಸಲಾಯಿತು. ಬೆಳಗ್ಗೆ ಗಣಪತಿ ಹವನ, ನಿತ್ಯ ಪೂಜೆ ನಡೆದು ಶ್ರೀ ಕಾಳಿಕಾಂಬ ದೇವಿಯ ಬಾಲಾಲಯ ಪ್ರತಿಷ್ಠೆ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಅಳಿಕೆ ಗ್ರಾಮ ಪಂಚಾಯತ್ ಸದಸ್ಯ ಪದ್ಮನಾಭ ಪೂಜಾರಿ ಸಣ್ಣಗುತ್ತು, ಮಾಣಿಲ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಧರ್ ಬಾಳೆಕಲ್ಲು, ಕ್ಷೇತ್ರದ ಮುಕ್ತೇಶ್ವರದ ಎಂಕೆ ಕುಕ್ಕಾಚೆ, ವಿಟ್ಲ ಅರಮನೆಯ ಕೃಷ್ಣಯ್ಯ ಬಲ್ಲಾಳ್, ಕ್ಷೇತ್ರದ ವಾಸ್ತುಶಿಲ್ಪಿ ಸುಬ್ರಾಯ ಭಟ್ ವರಂಗೋಡಿ, ಗಣೇಶ್ ಭಟ್ ದೇಲಂತಮಚಲು, ಪುರುಷೋತ್ತಮ್ ಕಾರಾಚೆ, ಸುಬ್ರಾಯ ಭಟ್, ವಿಟ್ಲ ಬಿಲ್ಲವ ಸಂಘದ ಅಧ್ಯಕ್ಷ ಹರೀಶ್ ಸಿಎಚ್, ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸಂಜೀವ್ ಪೂಜಾರಿ ನಿಟ್ಯ, ನೆಲ್ಲೆಡೆ ಶಿಲ್ಪಾ ಕನ್ಸ್ಟ್ರಕ್ಷನ್ನ ಮಾಲಕ ಶಿವಣ್ಣ ಹೆಗ್ಡೆ, ವಿಟ್ಲ ಅಪ್ರಿಯ ಶಾಮಿಯಾನದ ಮಾಲಕ ಬಾಬು ಕೊಪ್ಪಳ, ಜಗನ್ನಾಥ್ ರೈ ಕೆಳಗಿನ ಮನೆ, ಆರ್ಕೆ ಆರ್ಟ್ಸ್ನ ರಾಜೇಶ್ ವಿಟ್ಲ, ದೇವಪ್ಪ ಪೂಜಾರಿ ಮುಂಬೈ, ನಿವೃತ್ತ ಯೋಧ ದಾಸಪ್ಪ ಪೂಜಾರಿ ನೆಕಿಲು, ಬಿಎಸ್ ಬಾಲಕೃಷ್ಣ ಮಂಗಳೂರು ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. ಕೆಲವು